we come back here for lunch. Mama, magumba ko. Ay, gumbi chum. Wala ka na. Mata mo taking here. Taking here. Mo. Wait. Really hard. Ngamu sa golpa gan ngamu jo famo mo je mo sa mo ko le ko. Kids fishing. You see? Mostra tudo. Tudo. Anda cá. Só esse. Não. Agora vender esse. Tudo. Conta aqui. Quanto? Mostra esse. Mostra. Trazer aqui, pá. Tudo. Tudo. Dentro não tem? Tem. Tu trazer. Quero ver. Puto. E vê. Não mostra lá. Tudo. Não. Trazer aquele plástico. Só pequenininho. Esse é aquele lula. Peixe ಶೋನೆ ವೀಕ್ಷಕರೇ ನೋಡಿ, ಇದೊಂದು ಗಾಲದಲ್ಲಿ ಈ ಮಕ್ಕಳು ಇಲ್ಲಿ ಮೀನು ಹಿಡಿಯೋದು ನೋಡಿ. ಈ ಗಾಲಿನಲ್ಲಿ ಎಲ್ಲಿ ಎಸಿತಾರೆ, ಇದಕ್ಕೇನು ಹಾಕ್ಬಿಟ್ಟು ಎಸಿತಾರೆ, ಆಮೇಲೆ ಇದರಲ್ಲಿ ಮೀನು ಹಿಡಿತಾರೆ ನೋಡಿ. ಮೀನು ಹಿಡಿದು ಮೀನು ಎಷ್ಟು ಸಿಕ್ಕಿದೆ ಮೊಸರ. ಸಣ್ಣ ಸಣ್ಣ ಮೀನು ಸಿಕ್ಕಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕಲರ್ ಮೀನು. ವಾವ್, ಇದು ನೋಡಿ, ಈ ಸಮುದ್ರದಲ್ಲಿ ಮೀನು ಹಿಡಿದು ಅಂಥದ್ದು ಇವರು ಹಿಡಿದ್ಬಿಟ್ಟು ತೊಗೊಂಬಂದಿರು ನೋಡಿ. ನೋಡಿ ನೋಡಿ, ನಮ್ಮ ಸಣ್ಣ ಮಾಸ್ಟರ್ ಹೇಳ್ತಿದ್ದಾರೆ ಹೋಗೋಣ ಅಂತ ನೋಡಿ. ಮೇಡಮ್ ಬೇರೆ ಫೋಟೋ ಹಿಡಿತಾ ಇದ್ದಾರೆ ನೋಡಿ. ಓಕೆ, ಬ್ರಿಗಾದು ಪುತು ಬಸ್ ಬಂದೇ ರೇಸಿತ್ತು ಆಗೋರನೆ quanto pagare lì? Dinero quanto? No, dinero, tutto quanto? Tudo quanto? 50? Vai là, ok. ಬರೀ 50 ರೂಪಾಯಿ 50 ರೂಪಾಯಿಗೆ ಮಾಡ್ತಾಯಿದ್ದಾರೆ ನೋಡಿ ಹುಡುಗರು. ಇದು ಸಂಡೇ ಅಲ್ಲ, ಸ್ಕೂಲ್ ಇಲ್ಲ. ಓಜ್ ನಂತೆ ಸ್ಕೂಲನೇ ನೋಡಿ. ಇಲ್ಲಿ ನೋಡಿ, ಇದು ಬಜರುಕ್ ಐಲ್ಯಾಂಡ್ ಅಂತ. ಆ ಕಡೆ ಬಂದು ಇದಿದೆ, ಏನಂತಾರೆ, ಇಲ್ಲಿ ನೋಡಿ. ನಾವು ಈ ಬೋಟಲ್ಲಿ ಬಂದು ಇಳಿದ್ವಿ. ಇಳಿದ್ಮೇಲೆ ಇಲ್ಲಿಂದ ನಮ್ಮನ್ನು ಕರ್ಕೊಂಬಂದರು. ಸೊ ಇದು ನೋಡಿ, ಇದೊಂದು ಫ್ಯಾಮಿಲಿ, ಇಸ್ರೇಲ್ ಅವರಂತೆ, ಇಸ್ರೇಲ್ ಅವರು. ಸೊ ಸಣ್ಣ ಮಗುನ ಹಿಡ್ಕೊಂಡು ಹೋಗ್ತಿದ್ದಾರೆ ಸ್ವಿಮ್ ಮಾಡೋಕ್ಕೆ. ಸೊ ಇಲ್ಲಿ ಇವ್ರದ್ದು ಒಂದು ಟೆಂಟ್ ಹಾಕಿದ್ದಾರೆ, ಚೇರಲ್ಲಿದೆ. ಸೊ ನನ್ನ ಹುಡುಗಿ ಬಂದು ಅಣ್ಣಯ್ಯ ಬಂದು ರೆಡಿ ಆಗ್ತದಲ್ಲೇ ಸ್ವಿಮ್ ಮಾಡೋಕ್ಕೆ. ಇಲ್ಲಿ ನೋಡಿ, ಸೊ ಆಮೇಲೆ ಇದು ಬಂದು ಇಲ್ಲಿ ಡೆಸರ್ಟ್, ಮರುಭೂಮಿ
ಮೇಲ್ಗಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದರೆ ಸೂಪರ್ ಆಗಿದೆ. ಇಲ್ಲಿಂದ ಹೋಗ್ಬೇಕಲ್ಲ ನೋಡಿ ಮೇಲೆ ಹತ್ತಾ ಇದ್ದೀನಿ. ಕ್ಯಾಮರಾ ತಿರುಗಿಸ್ತೀನಿ ನೋಡಿ. ಈ ಕಡೆ ಸಮುದ್ರ, ಈ ಕಡೆ ಬಂದು ಮರುಭೂಮಿ. ಆ ಕಡೆ ಬಂದು ಟೆಂಟೆಲ್ಲ ಹಾಕ್ಬಿಟ್ಟು ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲೇ ಊಟ. ಇವತ್ತು ಇಲ್ಲೇ ಊಟ. ಆ ಕಡೆ ಬಂದು ಸಣ್ಣ ಮಕ್ಕಳೆಲ್ಲ ಮೀನೆಲ್ಲ ಹಿಡಿತಿದ್ದಾರೆ ನೋಡಿ. ಯಾರಿಲ್ಲ, ನಾವು ಮಾತ್ರ ಒಂದು 10-15 ಜನ. ಫುಲ್ಲು ಪ್ರಶಾಂತವಾಗಿದೆ. ಅಲ್ಲಿ ಮೀನೆಲ್ಲ ಹಿಡಿತಿದ್ದಾರೆ. ತುಂಬ ಐಲ್ಯಾಂಡ್ ಇದೆ. ಇದೊಂದು ಐಲ್ಯಾಂಡು. ಆ ಕಡೆ ಕಾಣ್ತಿದೆಯಲ್ಲ ಅಲ್ಲಿ ಇನ್ನೊಂದು ಐಲ್ಯಾಂಡು. ಇದು ನೋಡಿ ಸಣ್ಣ ಸಣ್ಣ ಮನೆ 2 ಮನೆ ಇದೆ. ಟಾಯ್ಲೆಟ್, ವಾಶ್ರೂಮು, ಮತ್ತು ಅಲ್ಲಿ ಬಂದು ಕಿಚನ್. ಅದು ಇಲ್ಲೇ ಮೀನು ಹಿಡಿದ್ಬಿಟ್ಟು ಅಡುಗೆ ಮಾಡ್ತಾರೆ, ಫ್ರೈ ಎಲ್ಲ ಮಾಡ್ತಾರೆ, ಬಾರ್ಬಿಕ್ಯೂ ಎಲ್ಲ. ಮತ್ತು ವೆಜಿಟೇರಿಯನ್ಸ್ಗೆ ಬೇರೆ ಸಪ್ರೇಟ್ ಫುಡ್ ಇದೆ. ಸೊ ಇದು ಆ ಕಡೆ ಫುಲ್ಲು ಮರುಭೂಮಿ ಐಲ್ಯಾಂಡ್ ಫುಲ್ಲು ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ನಾನು ಕೆಳಗಡೆ ಹೋಗ್ತೀನಿ. ಇದು ನೋಡಿ ಹಕ್ಕಿ ಹಿಂಗೆ ಹೋಗ್ತದೆ. ಇಲ್ಲಿ ನೋಡಿ ಫುಲ್ಲು ಮರುಭೂಮಿ. ಇದು ಒಂಥರ ವೆದರು ಕ್ಲೌಡ್ ಇದೆ. ಸಾಯಂಕಾಲ ಮಳೆ ಬರುತ್ತೇನೋ. ಇಲ್ಲಿ ನೋಡಿ ಎಸ್ ಸಕ್ಕತ್ತಾಗಿದೆ. ಮೇಲ್ಗಡೆ ನೋಡಿದರೆ ನಮ್ಮದು ಕ್ಯಾಂಪಲ್ಲಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿಂದಲೇ ಹೋಗೋಣ. ನೋಡಿ ಸಾಫ್ಟ್ ಡ್ರಿಂಕು, ನೀರು ಅದೆಲ್ಲ ಬೋಟಲ್ಲಿದೆ. ನಮ್ಮ ಬೋಟಲ್ಲಿ ನೋಡಿ. ಅನಯ ಸ್ವಿಮ್ಮಿಂಗ್ಗೆ ರೆಡಿಯಾಗಿದ್ದಾಳೆ.